ಹೃದಯ ಭಾಗದಲ್ಲಿರುವ ದುರ್ಗಾ ಇಂಟರ್ ನ್ಯಾಷನಲ್ ಕಟ್ಟಡದಲ್ಲಿ 3M ಮೊಬೈಲ್ ಮಳಿಗೆ ಇಂದು ಶುಭಾರಂಭಗೊಂಡಿತು. ಉದ್ಯಮಿ ಜೆರಿ ವಿನ್ಸೆಂಟ್ ಡಯಾಸ್ ನೂತನ ಮೊಬೈಲ್ ಮಳಿಗೆಯನ್ನ ರಿಬ್ಬನ್ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಲ್ಲಾ ವರ್ಗದವರು ಈಗ ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ಮೊಬೈಲ್ನಲ್ಲಿ ಒಳಿತು ಕೆಡುಕು ಎರಡೂ ಇದೆ. ಆದರೆ ಹಿತಮಿತವಾದ ಬಳಕೆ ಮಾಡಿದ್ರೆ ಎಲ್ಲರಿಗೂ ಉತ್ತಮ ಎಂದು ಹೇಳಿದ್ರು. ಮೊಬೈಲ್ ಅಂದ್ರೆ ಮನುಷ್ಯನ ಒಂದು ಶರೀರದ ಮನುಷ್ಯನ ಒಂದು ಅಂಗ ಎಂದು ಹೇಳ್ಬೋದು. ಯಾಕೆಂದ್ರೆ ಇವತ್ತು ಅಂಗೂಠೆ ಚಾಪ್ ಇದ್ದವನು ಕೂಡ ಮೊಬೈಲ್ ಅನ್ನು ಆಪರೇಟ್ ಮಾಡ್ತಾರೆ. ಎಲ್ಲರ ಮೊಬೈಲ್ ಅನ್ನು ಮಿತವಾಗಿ ಬಳಸಬೇಕು, ಹಿತವಾಗಿ ಬಳಸಬೇಕು. ಮೊದಲಾಗಿ ತನ್ನ ಜೀವನ ಜಾಗೃತೆಯನ್ನು ಮಾಡಿ. ಜೀವ ಎಂಬುದು ಬಹಳ ಅಮೂಲ್ಯ. ಕಾರ್ಯಕ್ರಮದಲ್ಲಿ ಪ್ರಧಾನ ಆಕರ್ಷಣೆಯಾಗಿ ತುಳು ಚಿತ್ರನಟ ರೂಪೇಶ್ ಶೆಟ್ಟಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಈ ಒಂಜಿ 3M ಮೊಬೈಲ್ ಶಾಪ್ ಮೂಲದ ಉದ್ಘಾಟನೆ ಆಗ್ತದೆ. ಅವರ ಅನಾಥ ಶೋರೂಮ್ ಓಪನ್ ಆಗ್ಲಕ್ಕ ಅವಡಂಚನೆ ನನ್ನ ಕುಡ್ಲಾಡ್ದು ಇಡಬತ್ತದ ಪರ್ಚೇಸ್ ಮಾಡ್ಕೊಂಡೆ ಒಣಾಪುಡು ಸಂಚಾರ ಆಗನದ ಬೇಗ ಕುಡ್ಲಾಡ್ಲ ಈ ಒಂಜಿ 3M ಮೊಬೈಲ್ ಶಾಪ್ ಉದ್ಘಾಟನೆ ಆಗ್ಲಕ್ಕ ಅವಡು ಸಂಚಾರ ಎನ್ನ ಪರವಾದ ಎಡ್ಡಾವಡು ಬೇರೆ ಈ ಒಂಜಿ ಸಂಸ್ಥೆ ನಾತ್ ಎಡ್ಡ ಮನ್ಲಕ್ಕ ಅವಡಂಚನೆ ಓನರ್ ನಕ್ಲೆಗ್ ಆರೋಗ್ಯ ಐಶ್ವರ್ಯ ಸರ್ವಸುಖ ಸಂಪತ್ತು ಸೌಭಾಗ್ಯ ನೆಮ್ಮದಿ ಮಾತ ಕೊರಡೆ ಎಡ್ಡಾವಡು. ಕಾರ್ಯಕ್ರಮದಲ್ಲಿ ಯುಹೋ ಮೊಬೈಲ್ಸ್ನ ಸ್ಟೇಟ್ ಹೆಡ್ ಚಂದ್ರಶೇಖರ್, ಅಜಿತ್ ಕುಮಾರ್, ಮೊಹಮ್ಮದ್ ಬಿನ್ ಶಾದ್, ಅರ್ನಾಲ್ಡ್ ಡಿಸಿಲ್ವಾ, ಪಾಲುದಾರರಾದ ರಮೇಶ್ ಪೂಜಾರಿ ಸೇರಿ ಉಪಸ್ಥಿತರಿದ್ದರು. ಉದ್ಘಾಟನೆ ಅಂಗವಾಗಿ ಲಕ್ಕಿ ಕೂಪನ್ ಅನ್ನು ಗ್ರಾಹಕರು ಪಡೆಯಲಿದ್ದು, ಗೆದ್ದ ಲಕ್ಕಿ ವಿಜೇತರು ಕಾರು ಗೆಲ್ಲಬಹುದಾಗಿದೆ. ಎಲ್ಲಾ ಕಂಪನಿಯ ಮೊಬೈಲ್ ಹಾಗೂ ಅದರ ಉಪಕರಣಗಳು ಇಲ್ಲಿ ಲಭ್ಯವಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.